ಎಟಿಎಂಗೆ ತುಂಬಲು ಬಂದಿದ್ದಂತಹ ಹಣವನ್ನ ಹಾಡಹಗಲೇ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿದಂತಹ ಪ್ರಕರಣ ಬೀದರ್ನಲ್ಲಿ ನಡೆದಿದೆ. ಎಟಿಎಂಗೆ ಹಣ ತುಂಬುವ ಸಿಬ್ಬಂದಿ ಮೇಲೆ ಕಾರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಿ ಸುಮಾರು 1 ಕೋಟಿ ರೂಪಾಯಿ ಹಣದ ಪೆಟ್ಟಿಗೆ ಲೂಟಿ ಮಾಡಲಾಗಿದೆ. ಗುಂಡೇಟು ತಗುಲಿದ್ದ ಹಣ ತುಂಬುವಂತಹ ಏಜೆನ್ಸಿ ಸಿಬ್ಬಂದಿ ವೆಂಕಟಗಿರಿ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮತ್ತೋರ್ವ ಸಿಬ್ಬಂದಿಗೂ ಗುಂಡು ತಗುಲಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಡಿಸಿ ಕಚೇರಿ ಸಮೀಪ ಈ ಘಟನೆ ನಡೆದಿದೆ. ಇಲ್ಲಿನ ಎಸ್ಬಿಐ ಬ್ಯಾಂಕ್ ಬಳಿ ಇರುವಂತಹ ಎಟಿಎಂಗೆ ಹಣ ತುಂಬಲು ಇಂದು ಬೆಳಗ್ಗೆ 11:30 ಸುಮಾರಿಗೆ ಏಜೆನ್ಸಿ ಸಿಬ್ಬಂದಿ ಹಣದ ವಾಹನದಲ್ಲಿ ಬಂದಿದ್ದಾರೆ. ಇಬ್ಬರು ದರೋಡೆಕೋರರು ಈ ವಾಹನವನ್ನು ಹಿಂಬಾಲಿಸಿಕೊಂಡು ಬಂದಿದ್ದು ಎಟಿಎಂ ಮುಂದೆ ನಿಲ್ಲಿಸಿ ವಾಹನದ ಬೀಗ ತೆಗೆದ ಬಳಿಕ ದಾಳಿ ನಡೆಸಿದ್ದಾರೆ. ಭಾರವಾದ ಬಾಕ್ಸ್ ಅನ್ನ ಬೈಕ್ನಲ್ಲಿ ಇಟ್ಟ ಇಬ್ಬರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ.